ಈ ಬಾರಿ ಲಾಕ್ಡೌನ್ ಮಾಡಿದ್ದಾರೆ. ಇದು ಲಾಕ್ಡೌನೇ ಅಲ್ಲ, ಲಾಕ್ಡೌನ್ ಇದು ನೀವು ಅಂಡರ್ವೇರ್ ಹಾಕಿ ಅದು ಇಲಾಸ್ಟಿಕ್ ಜಾರಿದ್ರೆ ಹೇಗಾಗ್ತದೆ ಹಾಗೆ. ಇವತ್ತು ಲಾಕ್ಡೌನ್ ಅಂತ ಹೇಳ್ತಾರೆ, ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೆ ಟ್ರಾಫಿಕ್ ಜಾಮ್ ಆಗ್ತದೆ. ಹೌದು, ಜನ ಬರಲೇಬೇಕಲ್ವೇ, ತಗೊಳ್ಬೇಕಲ್ವೇ? ಅದು ಒಂದು ಅದು ಯಾವ ಕಾರಣಕ್ಕಾಗಿ, ಯಾವರೇ ವ್ಯಕ್ತಿ ಈಗ ಬೇರೆ ಜಿಲ್ಲೆಗಳಲ್ಲಿ ನೋಡಿ, ಅವರಿಗೆ ವಾರದಲ್ಲಿ 3 ದಿನ ಮಾತ್ರ ಅವಕಾಶ ಕೊಡ್ತಾರೆ. ಇದು ಪ್ರತಿದಿನ ಜನ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ರೀತಿಯ ಅವೈಜ್ಞಾನಿಕ ಮಾಡಿ, ಅದರಲ್ಲೂ ನೋಡಿ ಬಟ್ಟೆ ಅಂಗಡಿಗಳಿಗೆ ಕೊಟ್ಟಿಲ್ಲ, ಚಿನ್ನದ ಅಂಗಡಿಗಳಿಗೆ ಕೊಟ್ಟಿಲ್ಲ, ಮತ್ತು ಫ್ಯಾನ್ಸಿಯವರಿಗೆ ಕೊಟ್ಟಿಲ್ಲ, ಮೊಬೈಲ್. ಇವತ್ತು ನೀವು ಡಿಜಿಟಲ್ ಸಂದರ್ಭದಲ್ಲಿ ನಮ್ಮನ್ನೂ ಸೇರಿದಂತೆ ನಾವು ಹೇಳಿದ್ದು ಇಷ್ಟೇ, ಜನರಿಗೆ ಜವಾಬ್ದಾರಿ ಇಲ್ಲ ಅಂತ. ಆದರೆ ಜನರಿಗೆ ಆ ರೀತಿ ಆಗಲಿಕ್ಕೆ ವ್ಯವಸ್ಥೆ ಇಲ್ಲಲ್ಲ. ಇದನ್ನು ನೀವು ಕಟ್ಟುನಿಟ್ಟಾದ ಒಂದು ವಾರದ ಕಟ್ಟುನಿಟ್ಟಾದ ಒಂದು ಲಾಕ್ಡೌನ್ ಮಾಡಿ. ಇವತ್ತೀಗ ನಿನ್ನೆಯಿಂದ ಎಕ್ಸ್ಟೆಂಡ್ ಮಾಡಿದರು. ಅದರ ಬದಲಿಗೆ 1 ವಾರ ಟೋಟಲ್ ಲಾಕ್ಡೌನ್, ನಿಮ್ಗೇನು ಬೇಕು ತಗೊಂಡಿಟ್ಕೊಳ್ಳಿ ಅಂತ ಹೇಳಿದಿದ್ರೆ ಚೈನ್ ಕಟ್ ಆಗ್ತಿತ್ತು. ಬ್ರೇಕ್ ದ ಚೈನ್ ಅಂತ ಹೇಳೋದು, ಚೈನ್ ಕಟ್ ಆಗ್ತಿತ್ತು. ಇವತ್ತು 10 ಗಂಟೆವರೆಗೆ ಓಪನ್ ಇಟ್ಟು ಜನ ಎಲ್ಲ ಓಡಾಡ್ತಾ ಇದ್ದಾರೆ. ಅದು ಲಾಕ್ಡೌನ್ ಅನಿಸೋದಿಲ್ಲ. ಇಲ್ಲಿ ಬಟ್ಟೆ ವ್ಯಾಪಾರಿ ಸುಸೈಡ್ ಮಾಡುವಂಥ ಹಂತಕ್ಕೆ ಮುಟ್ಟಿದ್ದಾನೆ. ಅಲ್ಲಿ ಕೆಲಸ ಮಾಡುವ ಸೇಲ್ಸ್ ಮ್ಯಾನ್ಗಳು ಯಾರಿದ್ದಾರೆ ಅವರಿಗೆ ಊಟಕ್ಕೆ ಗತಿ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಚಿನ್ನದ ಅಂಗಡಿಯಲ್ಲಿ ಒಪ್ಪ ಕೊಡುವವನು ಯಾರೋ ಕಾರ್ಮಿಕ ಇದ್ದಾನೆ, ಅವನನ್ನು ಯಾರು ಕೇಳೋರಿಲ್ಲ. ಒಟ್ಟು ಗೊಂದಲದ ವಾತಾವರಣ ಸೃಷ್ಟಿ ಮಾಡಿ, ಅದಕ್ಕಾಗಿ ಲಾಕ್ಡೌನ್ ವ್ಯವಸ್ಥೆ ಸರಿಯಾಗಲಿಲ್ಲ. ಇದು ಲಾಕ್ಡೌನನ್ನು ಭಾಳ ಕಟ್ಟುನಿಟ್ಟಾಗಿ ಜಾರಿಗೆ ತನ್ನಿ ಸ್ವಲ್ಪ ದಿನಗಳ ಮಟ್ಟಿಗೆ. ಅದಕ್ಕೆ ಎಲ್ಲರೂ ಬೆಂಬಲವನ್ನು ಕೊಡಲೇಬೇಕು. ಯಾವುದೇ ರಾಜಕೀಯ ಪಕ್ಷ ವಿರೋಧ ಮಾಡುವಾಗಿಲ್ಲ. ಆದರೆ ಇದು ಅರ್ಧಂಬರ್ಧ ಲಾಕ್ಡೌನ್ ಮಾಡಿ ಮತ್ತೆ ಹೇಳಿದರು ಜಿಲ್ಲಾಧಿಕಾರಿಗಳೇ ಜವಾಬ್ದಾರಿ. ಪಾಪ ಜಿಲ್ಲಾಧಿಕಾರಿ ಏನು ಮಾಡಲಿಕ್ಕಾಗ್ತದೆ? ಜಿಲ್ಲಾಧಿಕಾರಿ ನಾಳೆ ಇಲ್ಲಿ ಇರಬೇಕಾ ಬೇಡೋ ತೀರ್ಮಾನ ಮಾಡೋ ಶಾಸಕರು ಇರ್ತಾರೆ. ಹೌದು, ಇವತ್ತು ನೋಡಿದ್ದೇವೆ ಮೈಸೂರಲ್ಲಿ ಏನಾಯ್ತು, ಇನ್ನೊಂದು ಕಡೆ ಏನಾಯಿತು. ಜಿಲ್ಲಾಧಿಕಾರಿಯನ್ನು ವರ್ಗಾವಣೆ ಮಾಡುವ ಅಧಿಕಾರ ಇರುವಂಥವರು ತೀರ್ಮಾನ ತಗೊಳ್ಳೋದನ್ನೇ ಜಿಲ್ಲಾಧಿಕಾರಿ ಮಾಡಬೇಕು. ಹಾಗಾಗಿ ಜಿಲ್ಲಾಧಿಕಾರಿಗಳಿಗೆ ಹೆಸರಿಗೆ ಮಾತ್ರ ಅಧಿಕಾರ ಕೊಡ್ತಾರೆ, ಆದರೆ ಇವರು ಬ್ಯಾಕ್ಡೋರಿಂದ ಅವರನ್ನು ನಿಯಂತ್ರಣ ಮಾಡ್ತಾರೆ.